ಸಾವಯವ ಕೃಷಿಕರ ಗ್ರಾಹಕ ಬಳಗ ಮಂಗಳೂರು ಮತ್ತು ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಉಪ್ಪಳ ಇದರ ಸಹಯೋಗದೊಂದಿಗೆ ಕೃಷಿ ಬದುಕಿನ ಪಾಠ ಶಿಬಿರ ದಿನಾಂಕ 4-3-2023 ಹಾಗೂ 5-3-2023 ನಡೆಯಿತು. ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಇವರು ಉದ್ಘಾಟಿಸುತ್ತಾ ಮಕ್ಕಳ ಭವಿಷ್ಯಕ್ಕೆ ಬೇಕಾಗುವ ತಯಾರಿ ಹಾಗೂ ಮನೆಯಿಂದಲೇ ಧರ್ಮ ಮತ್ತು ಕೃಷಿಯ ಬಗ್ಗೆ ತಿಳುವಳಿಕೆಯ ಮೂಲಕ ಪ್ರಾರಂಭಿಸಿ ದೇಶದ ಬೆನ್ನೆಲುಬಾದ ಕೃಷಿಯನ್ನು ಉತ್ತೇಜಿಸುವ ಮೂಲಕ ಸುಭದ್ರಗೊಳಿಸಬೇಕು ಎಂದು ತಿಳಿಸಿದರು. ನೀವೆಲ್ಲ ಬೆನ್ನೆಲುಬಿನ ಅಂತ ಶಕ್ತಿ ತುಂಬಿಸಬೇಕು ಅಂತ. ನಮ್ಮ ದೇಶ ಬಹಳ ಘೋಷಣೆಗಳನ್ನೆಲ್ಲ ಕೇಳ್ತೇವೆ. ಕೃಷಿಕ ದೇಶದ ಬೆನ್ನೆಲುಬು, ಜೈ ಜವಾನ್ ಜೈ ಕಿಸಾನ್. ಇದು ಎರಡಕ್ಕೆ ನಾವು ಒತ್ತು ಕೊಟ್ಟಿಲ್ಲ ಅಂದರೆ ನಾವು ನೀವೆಲ್ಲ ನೆಮ್ಮದಿಯಲ್ಲಿ ನಿದ್ರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಂತರ ಉದ್ಯಮಿಗಳಾದ ಶ್ರೀ ಎಂ ಮುರಳೀಧರ ಶೆಟ್ಟಿ ಶುಭಾಶಯಗಳನ್ನು ಕೋರಿದರು. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಅಧ್ಯಕ್ಷ ಭಾಷಣದ ಮೂಲಕ ದೇಸಿ ತಳಿ ಹಸುಗಳಿಂದಾಗುವ ಪ್ರಯೋಜನ ಹಾಗೂ ನಾವು ಸಾಮಾಜಿಕವಾಗಿ ಕೃಷಿಯಲ್ಲಿ ಸ್ವಾವಲಂಬಿತ್ವವನ್ನು ಬಿಟ್ಟು ಪರಾವಲಂಬಿಗಳಾಗಿದ್ದೇವೆ, ಇದರಿಂದ ಅನೇಕ ಆರೋಗ್ಯಕರ ಸಮಸ್ಯೆಗಳು ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ, ಅಲ್ಲದೆ ನಾವು ಏನು ಸೇವಿಸಬೇಕು ಎನ್ನುವುದನ್ನು ಮರೆತಿರುವುದೇ ಖೇದನೀಯ ವಿಷಯ ಎಂದು ತಿಳಿಸಿದರು. 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು 2 ದಿನಗಳ ಶಿಬಿರದಲ್ಲಿ ಕೃಷಿ ಮತ್ತು ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ವಸತಿ ವ್ಯವಸ್ಥೆಯನ್ನು ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ವಹಿಸಿತ್ತು. ಈ ಕಾರ್ಯಕ್ರಮದ ಸ್ವಾಗತವನ್ನು ಜೆ.ಆರ್. ಪ್ರಸಾದ್ ನೆರವೇರಿಸಿ ಶ್ರೀ ರತ್ನಾಕರ್ ಕುಳಾಯಿ ವಂದಿಸಿದರು. ಎಲ್ಲ ಗಣ್ಯರಿಗೂ ಸಹ ನಮ್ಮ ಸಾವಯವ ಕೃಷಿಕ ಗ್ರಾಹಕರ ಬಳಗ ಮತ್ತು ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಈ ಎರಡೂ ಸಂಸ್ಥೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ.